ಕಳೆದ ಹಲವು ದಿನಗಳ ಬಳಿಕ ನಿನ್ನೆ ರಾತ್ರಿಯಿಂದ ಕರಾವಳಿಯಲ್ಲಿ ಮತ್ತೆ ಮಳೆ ಆಗ್ತಿದೆ. ಗುರುವಾರ ರಾತ್ರಿ ಮಂಗಳೂರಿನಲ್ಲೂ ಭಾರಿ ಮಳೆ ಸುರಿದಿದ್ದು ಹಲವು ಕಡೆಗಳಲ್ಲಿ ತಗ್ಗು ಪ್ರದೇಶ ಜಲಾವೃತಗೊಂಡಿತ್ತು. ಬಲ್ಲಾಳ್ಬಾಗ್ನ ಪರಿಸರ ಭಗವತಿ ನಗರದಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದ್ದು ಜನ ಓಡಾಡದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತಗ್ಗು ಪ್ರದೇಶಗಳಲ್ಲಿ ಕೃತಕ ನೆರೆ ನೀರು ನಿಂತ ಪರಿಣಾಮ ಮನೆಯೊಳಗೂ ನುಗ್ಗಿ ಜನ ಆತಂಕ ಪಡುವಂತಾಗಿತ್ತು. ರಸ್ತೆಯಲ್ಲೇ ನೀರು ಹರಿದ ಪರಿಣಾಮ ಇದು ರಸ್ತೆಯೋ ಇಲ್ಲ ಚರಂಡಿಯೋ ಎಂದು ಜನ ಆಡಿಕೊಳ್ತಾ ಇದ್ದಾರೆ. ಇಲ್ಲಿನ ಕಾಂಪೌಂಡ್ ಮೇಲೆ ಮರವೊಂದು ಉರುಳಿ ಬಿದ್ದ ಪರಿಣಾಮ ಕಾಂಪೌಂಡ್ ಗೋಡೆ ಕುಸಿದು ಹಾನಿ ಕೂಡ ಸಂಭವಿಸಿದೆ.